ನಾಳೆ ನಾಳೆ ದಾಖಲೆ ಸಮೇತ 7 ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ. ನಾನು ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವ್ರನ್ನ ಬೆತ್ತಲೆ ಮಾಡ್ತಾ ಇದೀವಿ. ಇವತ್ತು ಜಿಹಾದಿಗಳ ಸಪೋರ್ಟ್ನಿಂದ, ಇಸ್ಲಾಮಿಕ್ ಕೆಲವೊಂದು ಸಂಘಟನೆಗಳ ಸಪೋರ್ಟ್ನಿಂದ ಗಿರೀಶ್ ಮಟ್ಟಣ್ಣವರ್ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳುವ ಪ್ರಕಾರ ಧರ್ಮಸ್ಥಳದಲ್ಲಿ 50 ವರ್ಷಗಳಿಂದ ಸತತವಾಗಿ ಅನ್ಯಾಯಗಳು, ಅತ್ಯಾಚಾರಗಳು, ಕೊಲೆಗಳು ನಡೀತಾನೆ ಇವೆ ಅಂತ. ಹಾಗಾದ್ರೆ 80ರ ದಶಕದ ಕೊನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ಧರ್ಮಸ್ಥಳದ ಬಗ್ಗೆ ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ. ವೀರೇಂದ್ರ ಹೆಗಡೆ ಅವರ ಬಗ್ಗೆ ಕೆಲವೊಂದು ಮಾತುಗಳನ್ನಾಡಿದ್ದಾರೆ. ಮಂಜುನಾಥನ ಬಗ್ಗೆ ಕೆಲವೊಂದು ಮಾತನಾಡಿದ್ದಾರೆ. ಹಾಗಾದ್ರೆ ಆಗಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ಗೆ ಏನಾದ್ರೂ ಪೇಮೆಂಟ್ ಹೋಗಿತ್ತಾ ಅನ್ನುವ ಒಂದು ಮಾಹಿತಿ ನನ್ನನ್ನ ತುಂಬಾನೇ ಕಾಡ್ತಾ ಇದೆ ಸ್ನೇಹಿತರೆ. ಯಾಕಂದ್ರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಪರವಾಗಿ, ಮಂಜುನಾಥ ಸ್ವಾಮಿಯ ಪರವಾಗಿ, ಅಣ್ಣಪ್ಪನ ಪರವಾಗಿ ಏನಾದರೂ ವಿಡಿಯೋ ಮಾಡಿದರೆ ಸಾಕು ನಿಮಗೆಲ್ಲ ಪೇಮೆಂಟ್ ಬರ್ತಾ ಇದೆ, ನೀವು ಪೇಮೆಂಟ್ ಗಿರಾಕಿಗಳು ಅಂತ ಜನ ಹೇಳ್ಕೊಂತ ಇದ್ದಾರೆ. ಈಗ ನನಗೂ ಡೌಟ್ ಬರ್ತಾ ಇದೆ, ಅಂದ್ರೆ ಆ ಟೈಮಲ್ಲೇ ವೀರೇಂದ್ರ ಹೆಗಡೆ ಅವರು ರಾಜ್ಕುಮಾರ್ಗೂ ಕೂಡ ದುಡ್ಡೇನಾದರೂ ಕೊಟ್ಟಿದ್ರಾ, ಪೇಮೆಂಟ್ ಅವ್ರಿಗೆ ಮಾಡಿದ್ರಾ ಅನ್ನೋದು. ಹಾಗಾದ್ರೆ ಈ ಮಾತನ್ನ ದಯವಿಟ್ಟು ಕೇಳ್ಕೊಳ್ಳಿ. ಧರ್ಮಸ್ಥಳ ಅಂದರೆ ಹೇಗೆ ಇದು ಧರ್ಮಸ್ಥಳವಾಯಿತು ಅಂತ ಹೇಳಿದ್ರೆ, ಬರತಕ್ಕಂಥ ಯಾತ್ರಾರ್ಥಿಗಳು ಇಲ್ಲಿ ಅನ್ನದಾನ ಹಾಗೂ ದರ್ಶನ, ಸ್ವಾಮಿಯ ದರ್ಶನ, ಮಂಜುನಾಥನ ದರ್ಶನ ಪಡೆದು ಹೋಗ್ತಾರೆ. ಮಂಜುನಾಥನ ದರ್ಶನ ಪಡೆದು ಹೋಗಬೇಕಾದ್ರೆ ಮಂಜುನಾಥನ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಾ? ನೋಡಿದ್ದಾರೆ ಯಾರಾದರೂ? ಇಲ್ಲ. ಅದನ್ನು ಎಲ್ಲಿ ನೋಡೋದಕ್ಕೆ ಸಾಧ್ಯ? ಮನುಷ್ಯನಲ್ಲೇ ನೋಡೋದಕ್ಕೆ ಸಾಧ್ಯ. ಹೆಗ್ಗಡೆಯವರನ್ನು ನೋಡಿದ್ರೆ ಆ ಭಾವನೆ ಬರೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಸ್ನೇಹಿತರೆ, ಪದ್ಮಭೂಷಣ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಮಾತುಗಳನ್ನು ಕೇಳಿದರೆ ಅವರು ಎಷ್ಟು ಸುಳ್ಳು ಮಾತನಾಡಿದ್ರು ಅಂತ ಈಗ ನನಗೆ ತುಂಬಾ ಬೇಜಾರಾಗ್ತಿದೆ. ಇವರ ಮಾತನ್ನ ಯಾರೂ ಕೇಳಬೇಡಿ ಸ್ನೇಹಿತರೆ. ಅವರು ಧರ್ಮಸ್ಥಳದ ಬಗ್ಗೆ ಗೊತ್ತೇ ಇರಲಿಲ್ಲ, ಮಂಜುನಾಥನ ಬಗ್ಗೆ ಗೊತ್ತಿರಲಿಲ್ಲ. ಅವರನ್ನ ಕ್ಷಮಿಸ್ಬಿಡಿ. ಮಹಾ ಸುಳ್ಳನ್ನ ಅವತ್ತು ರಾಜ್ಕುಮಾರ್ ಮಾತನಾಡಿದ್ದರು. ಅವರ ಮಾತನ್ನ ಯಾರು ನಂಬಬೇಡಿ. ಆದ್ರೆ ಈ ಮಾತುಗಳನ್ನ ನೀವು ನಂಬಲೇಬೇಕು. ದಾಖಲೆ ಇದೆ ನಮ್ಮ ಹತ್ರ, ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ, ತೋರಿಸ್ತೀನಿ. ಎಲ್ಲಾ ಸಾಕ್ಷಿಗಳನ್ನ ಜನರ ಮುಂದೆ, ಮಾಧ್ಯಮದ ಮುಂದೆ ಇಟ್ಟು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ಕ್ರಾಂತಿಯುತವಾದಂತಹ ಚಳುವಳಿ. ನಾಳೆ ದಾಖಲೆ ಸಮೇತ 7 ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ. ನಾನು ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವ್ರನ್ನ ಬೆತ್ತಲೆ ಮಾಡ್ತಾ ಇದೀವಿ. ನಮ್ಮ ಹತ್ರ ಅಂತ ಹೇಳಿದ್ರೆ ಅವ್ರು ಯಾರು ಸಾಕ್ಷಿಗಳಿದ್ದಾರೆ ಅವ್ರು ಎಲ್ಲರೂ ಕೇಳ್ತಾ ಇದ್ದಾರೆ ನಮಗೆ. ನಾವು ರೆಡಿ ಇದ್ದೀವಿ. ನಮ್ಮನ್ನು ಕರ್ಕೊಂಡು ಹೋಗಿ ನ್ಯಾಯಾಲಯಕ್ಕೆ, ಪೊಲೀಸರ ಮುಂದೆ ಕರ್ಕೊಂಡು ಹೋಗಿ ಯಾವ ರೀತಿ ಅತ್ಯಾಚಾರ ಆಯ್ತು ಅನ್ನೋದು ನಾವು ಹೇಳ್ತೀವಿ. ನೊಂದವರೇ ನಮಗೆ ಕೇಳ್ಕೊಳ್ತಾ ಇದ್ದಾರೆ. 6 months later, ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ 10%. ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ ನಾನು. 1000 years later, ನಾವು ಇಷ್ಟೊಂದು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಏನಾದ್ರೂ ಇರ್ಬೇಕಲ್ಲಪ್ಪ. ನಮ್ಮ ಹತ್ರ ಏನೋ ಇದೆ ಒಂದು. ನಿಮ್ಮಲ್ಲೂ ಅದು ಇದೆ, ಆದ್ರೆ ಅದು ಒಳಗಡೆ ಇದೆ. ಅದನ್ನ ನೀವು ಹೊರಗಡೆ ತೆಗಿಬೇಕು, ಪ್ರಪಂಚಕ್ಕೆ ತೋರಿಸ್ಬೇಕು. ಆದ್ರೆ ಈ ಮಾತುಗಳನ್ನ ನೀವು ನಂಬಲೇಬೇಕು. ಯಾಕಂದ್ರೆ ಇವರು ವಿಧಾನಸೌಧಕ್ಕೆ ಬಾಂಬ್ ಬಿಟ್ಟಂತಹ ವ್ಯಕ್ತಿ, ದೇಶದ್ರೋಹಿ ಸಂಘಟನೆಗಳ ಜೊತೆ ನಂಟನ್ನ ಇಟ್ಟುಕೊಂಡಿರುವಂತಹ ವ್ಯಕ್ತಿ, ಧರ್ಮಸ್ಥಳವನ್ನ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೇಲೆ ಬುಲ್ಡೋಸರ್ ಏರಿಸ್ತೀನಿ ಅಂತ ಧಮಕಿ ಹಾಕಿರುವ ವ್ಯಕ್ತಿ. ದಯವಿಟ್ಟು ಇವರ ಮಾತನ್ನ ನಂಬಿ. ಯಾಕಂದ್ರೆ ಇವರ ಮಾತಲ್ಲಿ ನಿಜ ಇದೆ. ಇದೇ 420 ವೀರೇಂದ್ರ ಹೆಗ್ಗಡೆ ಅನ್ನೋನು, 420 ವೀರೇಂದ್ರ ಹೆಗ್ಗಡೆ ಅತ್ಯಾಚಾರಿಗಳ ಪಿತಾಮಹ, ಮಾಸ್ಟರ್ ಮೈಂಡ್. ಸೌಜನ್ಯಳನ್ನ ಫೋಟೋನ ಕಿತ್ತು ಹಾಕ್ಸಿದ್ದಾನೆ 420. ಅವನನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಇದು ಏನು ಹೂತು ಹಾಕಿದ್ದಾನೆ, ಅದು ವೀರೇಂದ್ರ ಹೆಗ್ಗಡೆದೇ ಕೆಲಸ. ಸ್ನೇಹಿತರೆ, ಈಗ ನೀವು ಹೇಳಿ, ನೀವು ಪದ್ಮಭೂಷಣ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನಂಬ್ತೀರಾ ಅಥವಾ ವಿಧಾನಸೌಧಕ್ಕೆ ಬಾಂಬ್ ಇಟ್ಟಿರುವಂತಹ ಗಿರೀಶ್ ಮಟ್ಟಣ್ಣವರನ್ನ ನಂಬ್ತೀರಾ? ಇದರ ಮೇಲೆ ಗೊತ್ತಾಗುತ್ತೆ ಯಾರು ಶ್ರೇಷ್ಠ ವ್ಯಕ್ತಿ, ಯಾರು ಕೆಟ್ಟ ವ್ಯಕ್ತಿ.
ನಿಜಕ್ಕೂ ಧರ್ಮಸ್ಥಳದಲ್ಲಿ ಅನ್ಯಾಯ ನಡೆಯುತ್ತಿದ್ರೆ ರಾಜ್ಕುಮಾರ್ ಸುಳ್ಳು ಹೇಳುತ್ತಿದ್ದರು ಎಂದು ಅರ್ಥ. ಹಾಗಾದ್ರೆ ರಾಜ್ಕುಮಾರ್ಗೂ ಕೂಡ ಆಗ ವೀರೇಂದ್ರ ಹೆಗಡೆ ಅವರು ಪೇಮೆಂಟ್ ಕೊಟ್ಟಿರಬೇಕು. 100% ರಾಜ್ಕುಮಾರ್ಗೂ ಕೂಡ ಪೇಮೆಂಟ್ ಆಗಿದೆ. ಹಾಗಾದ್ರೆ ಸ್ನೇಹಿತರೆ ನೋಡಿದ್ರ, ಯಾರಾದ್ರೂ ವೀರೇಂದ್ರ ಹೆಗಡೆ ಪರವಾಗಿ ಧರ್ಮಸ್ಥಳದ ಪರವಾಗಿ ಮಾತನಾಡಿದರೆ ಅವ್ರಿಗೆ ಪೇಮೆಂಟ್ ಹೋಗಿದೆ ಅಂತ ಬೊಬ್ಬೆ ಹೊರಡಿಕೊಡುವ ನಮ್ಮ ಜನ ನಂಬೋದು ದುಷ್ಟರನ್ನ, ಬಾಂಬ್ ಇಟ್ಟವರನ್ನ, ದೇಶದ್ರೋಹಿಗಳ ಜೊತೆ ಸಂಬಂಧ ಇಟ್ಟುಕೊಂಡವರನ್ನ. ಅದು ನಮ್ಮ ದೇಶದ ದೌರ್ಭಾಗ್ಯ ಅಂತಾನೆ ಹೇಳ್ಬೋದು. ದೇವರಂತ ಮನುಷ್ಯ ರಾಜ್ಕುಮಾರ್ ಹೆಗಡೆಯವರ ಬಗ್ಗೆ, ದೇವಸ್ಥಾನದ ಬಗ್ಗೆ, ಮಂಜುನಾಥ ಸ್ವಾಮಿಯ ಬಗ್ಗೆ ಏನೆಲ್ಲ ಹೇಳಿದ್ರು. ಈ ಒಂದು ಸಭೆನ ನೋಡ್ತಾ ಇದ್ದರೆ ಇದೇನು ಕೈಲಾಸವೋ ವೈಕುಂಠವೋ ಅದೇನಾದ್ರು ಇದ್ದರೆ ಹೀಗೆ ಇರಬಹುದು ಅಂತ ಅನಿಸುತ್ತೆ. ನಾನು ಒಂದೇ ಮಾತು ಹೇಳೋದಕ್ಕೆ ಆಸೆ ಪಡ್ತೀನಿ. ಎಲ್ಲ ಮಹನೀಯರು ಹಾಗೂ ಮಹಾತ್ಮರು, ತಪಸ್ವಿಗಳು ಹೆಗ್ಗಡೆಯವರ ಸೇವೆಯನ್ನು ಗುರುತಿಸಿ ಅನೇಕವಾಗಿ ಆಶೀರ್ವಚನಗಳನ್ನು ಹೇಳಿದ್ದಾರೆ. ನಾನು ಏನು ಹೇಳಬಲ್ಲೆ? ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ, ರಕ್ಷಣನವರತ. ಕನಕದಾಸರು ಇದನ್ನು ಹೇಳಿದ್ರು. ಇದನ್ನು ಮಾತ್ರ ನಾನು ಹೇಳಬಲ್ಲೆ, ಯಾಕೆಂದ್ರೆ ನಾನು ವಿದ್ಯಾವಂತ ಅಲ್ಲ, ದೊಡ್ಡ ಭಾಷಣಕಾರನಲ್ಲ, ಮಾತುಗಾರನಲ್ಲ. ಒಟ್ಟಿನಲ್ಲಿ ನನಗೇನು ಅನಿಸುತ್ತೆ, ಹೂವಿನಿಂದ ನಾರು ಸ್ವರ್ಗ ಸೇರಿತು ಅಂತ ಹೇಳಿದ ಹಾಗೆ ಹೆಗ್ಡೆಯವರು ನನ್ನ ಈ ಸಭೆಯಲ್ಲಿ ಬರಮಾಡಿಕೊಂಡು ನನ್ನನ್ನು ಈ ಸಭೆಯಲ್ಲಿ ಸೇರಿಸಿ ರಾಜ್ಕುಮಾರ್ ಅನ್ನು ಕೂಡ ಅವರು ಪೇಮೆಂಟ್ ಗಿರಾಕಿ ಅಂದ್ರು ಅನ್ನಬಹುದು. ಎಂತ ದೌರ್ಭಾಗ್ಯ ಅಲ್ವಾ? ಇನ್ನೊಬ್ಬ ವ್ಯಕ್ತಿ ರೌಡಿ ಶೀಟರ್, ಬಾಯಿಗೆ ಬಂದಂಗೆ ಮಾತನಾಡುತ್ತಾನೆ, ಅಮ್ಮ ಅಕ್ಕ ಅಂತ ಎಲ್ಲ ಮಾತನಾಡುತ್ತಾನೆ. ಅಂಥವನು ಒಬ್ಬ ಹೆಣ್ಣಿಗೆ ಏನಾದ್ರೂ ನ್ಯಾಯ ಕೊಡಿಸೋಕೆ ಸಾಧ್ಯನಾ? ಇದೇ 420 ವೀರೇಂದ್ರ ಹೆಗ್ಗಡೆ ಅನ್ನೋನು, 420 ವೀರೇಂದ್ರ ಹೆಗ್ಗಡೆ ಅತ್ಯಾಚಾರಿಗಳ ಪಿತಾಮಹ, ಮಾಸ್ಟರ್ ಮೈಂಡ್. ಸ್ನೇಹಿತರೆ, ಇವರ ಬೇಳೆ ಬೇಯ್ತಿರೋದು ಆ ಚಿನ್ನದ ಮೊಟ್ಟೆ ಇಡುತ್ತಿರುವಂತಹ ಸೌಜನ್ಯ ಪ್ರಕರಣದಿಂದ. ನೆನಪಿರಲಿ, ಎಲ್ಲಿಯವರೆಗೆ ಈ ಒಂದು ಪ್ರಕರಣ ಇರುತ್ತದೆಯೋ ಅಲ್ಲಿಯವರೆಗೆ ಇವರ ರೋಲ್ ಕಾಲ್ ನಡೀತಾನೆ ಇರುತ್ತದೆ, ಇವರಿಗೆ ಫಂಡಿಂಗ್ ಆಗ್ತಾನೆ ಇರುತ್ತದೆ. ಆ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಜಗಜ್ಜಾಹಿರಾತವಾಗಿದೆ. ಕೇರಳದ ಕಮ್ಯುನಿಸ್ಟ್ ಪಕ್ಷದಿಂದ, ಕೇರಳದ ಕೆಲವೊಂದು ಇಸ್ಲಾಮಿಕ್ ಸಂಘಟನೆಗಳಿಂದ ಇವರಿಗೆ ಪೇಮೆಂಟ್ ಬರ್ತಾ ಇದೆ ಅಂತ ಎಷ್ಟೋ ಮಾಹಿತಿಗಳು ಈಗ ಲಭ್ಯವಾಗ್ತಿದೆ. ಸ್ನೇಹಿತರೆ, ದೇವರಂತ ಮನುಷ್ಯ ರಾಜ್ಕುಮಾರ್ ನೀವು ನಂಬ್ತಿರೋ, ಈ ಗಿರೀಶ್ ಮಟ್ಟಣ್ಣವ್ರು ನಂಬ್ತಿರೋ, ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿನ ನಂಬ್ತಿರೋ, ನಿಮಗೆ ಬಿಟ್ಟಿದ್ದು. ದೇವಸ್ಥಾನಕ್ಕೆ ಕಳಂಕ ತರಬೇಕು ಅಂತ ದೊಡ್ಡದೊಂದು ಷಡ್ಯಂತ್ರ ನಡೆಯುತ್ತಿರುವುದು 100% ಗ್ಯಾರಂಟಿ. ನೋಡಿ ಸ್ನೇಹಿತರೆ, ಇವತ್ತು ಸಾಕ್ಷಿ ಕೊಡ್ತೀನಿ, ನಾಳೆ ಸಾಕ್ಷಿ ಕೊಡ್ತೀನಿ, ನಾಡದ್ದು ಸಾಕ್ಷಿ ಕೊಡ್ತೀನಿ ಅಂತ ಬೊಗಳೆ ಬಿಡುತ್ತಿರುವಂತಹ ಈ ಸೌಜನ್ಯ ಪರ ನಿಂತಿರುವ ಹೋರಾಟಗಾರರು ಬರೀ ಬೊಗಳೆ ಹೊಡಿತಾನೆ ಇದ್ದಾರೆ. ಇಲ್ಲಿವರೆಗೂ ಎಲ್ಲಿಯೂ ಕೂಡ ಸಾಕ್ಷಿ ಕೊಟ್ಟಿಲ್ಲ. ಒಂದು ವೇಳೆ ಸಾಕ್ಷಿ ಕೊಟ್ರೆ ಅವರ ಕಥೆ ಮುಗ್ದೇ ಹೋಯ್ತು. ಯಾಕಂದ್ರೆ ಈ ಒಂದು ತನಿಖೆ ಅಲ್ಲಿಗೆ ನಿಂತು ಹೋಗುತ್ತೆ. ತನಿಖೆ ನಿಂತ್ರೆ ಇವರಿಗೆ ದುಡ್ಡು ಕೊಡೋರು ಯಾರು ಸ್ವಾಮಿ? ಇವರು ಮನೆ ನಡೆಸೋದು ಹೇಗೆ ಸ್ವಾಮಿ? ಅದಕ್ಕೆ ಈ ತನಿಖೆ ಎಷ್ಟು ಮುಂದುವರಿಯುತ್ತೋ ಅಷ್ಟು ಮುಂದುವರಿಸೋಣ. ನಾಳೆ ದಾಖಲೆ ಸಮೇತ 7 ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವ್ರನ್ನ ಬೆತ್ತಲೆ ಮಾಡ್ತಾ ಇದೀವಿ. ಅರ್ಥ ಆಯ್ತಲ್ಲ? ಎಷ್ಟು ಮುಂದುವರಿಸುತ್ತೋ ಅಷ್ಟು ಮುಂದುವರಿಸೋಣ ಅನ್ನೋದೇ ಇವರ ಒಂದು ಧ್ಯೇಯವಾಗಿದೆ. ಅಷ್ಟೇ ಅಲ್ಲ, ಕೆಲವು ಯೂಟ್ಯೂಬರ್ಸ್ ಅಂತೂ ಸೌಜನ್ಯ ಹೆಸರು ಹೇಳಿ 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 ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ, ದೊಡ್ಡ ದೊಡ್ಡ ಮನೆನೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ವೇಳೆ ಈ ಕೇಸು ನಿಂತು ಹೋದ್ರೆ ಅವ್ರ ಬೆಳೆನೂ ಬೇಯೋದಿಲ್ಲ, ಅವ್ರಿಗೂ ದುಡ್ಡು ಸಿಗೋದಿಲ್ಲ, ಅವರಿಗೆ ಫಂಡಿಂಗ್ ಕೂಡ ಬರೋದಿಲ್ಲ. ಅದಕ್ಕೆ ಈ ಒಂದು ಕೇಸನ್ನ ಚ್ಯೂಂಗಮ್ ಹಾಗೆ ಎಳಿತಾನೇ ಇದ್ದಾರೆ, ಒಂದು ಮೇಗಾ ಸೀರಿಯಲ್ ತರ. ಸ್ನೇಹಿತರೆ, ನಾನು ಬೇಡೋದಿಷ್ಟೇ, ನಿಜಕ್ಕೂ ನಿಮಗೆ ಬುದ್ಧಿ ಇದ್ದರೆ ನೀವು ಯಾರನ್ನ ನಂಬ್ತೀರಾ, ಯಾರನ್ನ ಬಿಡ್ತೀರಾ? ದೇವರ ಸಮಾನ ಇರುವ ರಾಜ್ಕುಮಾರ್ ನಂಬ್ತೀರಾ, ಅಥವಾ ತಮ್ಮನ್ನು ತಾವು ದೇವರು ಅಂದುಕೊಂಡಿರುವ ಮಹೇಶ್ ಶೆಟ್ಟಿ ತಿಮರೋಡಿ ನಂಬ್ತೀರಾ, ಅಥವಾ ದ ಗ್ರೇಟ್ ಬಾಂಬ್ಸ್ಟರ್ ವಿಧಾನಸೌಧಕ್ಕೆ ಏನೋ ಬಾಂಬ್ ಇಟ್ಟಂತಹ ವ್ಯಕ್ತಿ ಗಿರೀಶ್ ಮಟ್ಟಣ್ಣವರನ್ನ ನಂಬ್ತೀರಾ? ನಂಬೋದು ಬಿಡೋದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ದಾಖಲೆ ಇದೆ ನಮ್ಮ ಹತ್ರ,
ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ, ತೋರಿಸ್ತೀನಿ. Day 2. ಎಲ್ಲಾ ಸಾಕ್ಷಿಗಳನ್ನ ಜನರ ಮುಂದೆ, ಮಾಧ್ಯಮದ ಮುಂದೆ ಇಟ್ಟು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ಕ್ರಾಂತಿಯುತವಾದಂತಹ ಚಳುವಳಿ. 3 weeks later. ನಾಳೆ ದಾಖಲೆ ಸಮೇತ 7 ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವ್ರನ್ನ ಬೆತ್ತಲೆ ಮಾಡ್ತಾ ಇದೀವಿ. 3 months later. ನಮ್ಮ ಹತ್ರ ಅಂತ ಹೇಳಿದ್ರೆ ಅವ್ರು ಯಾರು ಸಾಕ್ಷಿಗಳಿದ್ದಾರೆ ಅವ್ರು ಎಲ್ಲರೂ ಕೇಳ್ತಾ ಇದ್ದಾರೆ ನಮಗೆ. ನಾವು ರೆಡಿ ಇದ್ದೀವಿ. ನಮ್ಮನ್ನು ಕರ್ಕೊಂಡು ಹೋಗಿ ನ್ಯಾಯಾಲಯಕ್ಕೆ, ಪೊಲೀಸರ ಮುಂದೆ ಕರ್ಕೊಂಡು ಹೋಗಿ ಯಾವ ರೀತಿ ಅತ್ಯಾಚಾರ ಆಯ್ತು ಅನ್ನೋದು ನಾವು ಹೇಳ್ತೀವಿ. ನೊಂದವರೇ ನಮಗೆ ಕೇಳ್ಕೊಳ್ತಾ ಇದ್ದಾರೆ. 6 months later. ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ 10%. ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ ನಾನು.